ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ವತಿಯಿಂದ ಫಾರಂ ಫಾರ್ ಎಥಿಕ್ಸ್ ರಿವ್ಯೂ ಕಮಿಟಿ ಇನ್ ಇಂಡಿಯಾ ಒಕ್ಕೂಟದ 6ನೇ ರಾಷ್ಟ್ರೀಯ ಸಮ್ಮೇಳನ ಫೆರ್ಸಿಕಾನ್ 2018 ನಗರದ ಟಿಎಂಎ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು. ನಗರದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ವತಿಯಿಂದ ಫಾರಂ ಫಾರ್ ಎಥಿಕ್ಸ್ ರಿವ್ಯೂ ಕಮಿಟಿ ಇನ್ ಇಂಡಿಯಾ ಒಕ್ಕೂಟದ 6ನೇ ರಾಷ್ಟ್ರೀಯ ಸಮ್ಮೇಳನ ಫೆರ್ಸಿಕಾನ್ 2018 ನಗರದ ಟಿಎಂಎ ಇಂಟರ್ನ್ಯಾಷನಲ್ ಕನ್ವೆನ್ಷನಲ್ ಸೆಂಟರ್ನಲ್ಲಿ ಚಾಲನೆ ದೊರಕಿತು. 2 ದಿನಗಳ ಕಾಲ ನಡೆಯಲಿರುವ ಸಮ್ಮೇಳನವನ್ನು ಭಾರತೀಯ ತತ್ವಶಾಸ್ತ್ರ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾದ ಪ್ರೊಫೆಸರ್ ಎಸ್.ಆರ್. ಭಟ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪ್ರಾಣಿ ಪಕ್ಷಿಗಳು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದೆ, ಆದರೆ ಮನುಷ್ಯರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಳ್ಳುತ್ತಿಲ್ಲ. ಇಂದಿನ ಕಾಲಘಟ್ಟದಲ್ಲಿ ನ್ಯಾಯ ನೀತಿಗಳ ಮೌಲ್ಯ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಇಂತಹ ಚರ್ಚೆಗಳು ಅಗತ್ಯವಾಗಿದೆ ಎಂದು ಹೇಳಿದರು. ಮೆಡಿಕಲ್ ಎಥಿಕ್ಸ್ ಇಸ್ a very significant topic centering around human being. It is a human being who has to take care of one's health. Animals do that by themselves, but we require health care, and we further require regulation in health care. ಇನ್ನು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಪ್ರೋ ಚಾನ್ಸಲರ್ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಅವರು ಮಾತನಾಡಿ, ಮೂಲಧಾತು ಕೋಶಗಳ ಸಂಶೋಧನೆ, ಆಯುರ್ವೇದದಲ್ಲಿನ ಸಂಶೋಧನೆ, ಸಂಯುಕ್ತ ವೈದ್ಯಕೀಯ ಸಂಶೋಧನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದೊಂದು ಉತ್ತಮ ಸಮ್ಮೇಳನವಾಗಿದೆ ಎಂದು ಹೇಳಿದರು. Problem-based learning we are going to introduce, so that from the first day itself the students will have exposure to all the departments, not just anatomy, physiology or biochemistry, all the departments, which is a very good thing, because problem-based learning will improve your knowledge and also your communication skill, and attitude is very important for any student to join or practice whenever he joins any particular profession, so that he will be successful in life. ಈ ವೇಳೆ ಮಾಹಿಯ ವೈಸ್ ಚಾನ್ಸಲರ್ಗಳಾದ ಡಾಕ್ಟರ್ ಸುರೇಂದ್ರ ಶೆಟ್ಟಿ, ಡಾಕ್ಟರ್ ಪೂರ್ಣಿಮಾ ಬಳಿಕ, ಪೆರ್ಸಿ ಅಧ್ಯಕ್ಷರಾದ ಡಾಕ್ಟರ್ ವಸಂತ್ ಮುತ್ತುಸ್ವಾಮಿ, ಮಂಗಳೂರು ಕೆಎಂಸಿಯ ಡೀನ್ ಹಾಗೂ ಸಂಘಟನಾಧ್ಯಕ್ಷರಾದ ಡಾಕ್ಟರ್ ವೆಂಕಟರಾಯ ಪ್ರಭು, ಕಾರ್ಯಕ್ರಮದ ಸಂಘಟನಾ ಕಾರ್ಯದರ್ಶಿ ಹಾಗೂ ಮಂಗಳೂರು ಕೆಎಂಸಿಯ ಅಸೋಸಿಯೇಟ್ ಡೀನ್ ಡಾಕ್ಟರ್ ಬಿ ಉನ್ನಿಕೃಷ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.